ಸಿದ್ದೋಡಿಯರಿ ದೇವಿಯ ಗುಡಿಯ ನಿರ್ಮಿಸಿರಿ ಮೆರವಗುಡಿಗಳವಿರಲಿ ನೃಪಾಲಿ ಪರುಗರಿ ಬಳಿರೇ ನಿನ್ನ ಅಂತರಂಗದಲ್ಲಿ ಅಡಕವಾದಂತಹ ಯಾವುದೋ ಭಕ್ತಿಯ ಮೂಲಕವಾಗಿ ಅದೋ ಈ ಪ್ರಪಂಚದಲ್ಲಿ ದುಷ್ಟರ ನಾಶವಾಯಿತು ಎಂಬುದು ಅನುಮಾನವಿಲ್ಲಪ್ಪ. ಇದಕ್ಕೆ ಮೂಲ ಕಾರಣವೇ ನಿನ್ನಿಂದಾಗಿ ಅದೋ ವನದುರ್ಗಿಯಾಗಿ ನಿನ್ನ ಮುಂದೆ ಪ್ರತ್ಯಕ್ಷವಂತ ನಾನು ಈ ಗಣವೃಂದದ ಜೊತೆಯಲ್ಲಿ ದುಷ್ಟರ ನಾಶ ಮಾಡಿದವಳು ನಾನಾಗಿದ್ದೇನೆ. ಆದ್ದರಿಂದ ಇನ್ನು ಮುಂದಕ್ಕೆ ಭಯ ನಿಮಗೆ ಇಲ್ಲ. ದುಷ್ಟರೆಲ್ಲರೂ ನಾಶವಾಗಿದ್ದಾರೆ, ದರೆಯ ಧರ್ಮ ಉಳಿದಿದೆ ಎಂಬುದಕ್ಕೆ ಅನುಮಾನವಿಲ್ಲ. ಇಂದ್ರಜ ಸುಮನಸರು ಉಗೆ ಉಗೆ ಅಂತ ಕೊಂಡಾಡ್ತಾ ಇದ್ದಾರೆ. ನಿಮ್ಮ ಯಾವ ಕರ್ತವ್ಯ ಅದಕ್ಕೆ ಲೋಪ ಬಾರದಂತೆ ಕರ್ತವ್ಯತ್ತ ಮುಂದುವರಿಯಲಿ. ಅದು ವನದುರ್ಗೆ ಅಂತ ನಾನು ಮುಂದೊಂದು ದಿವಸ ಅದು ಪುಣ್ಯ ಕ್ಷೇತ್ರದಲ್ಲಿ ನೆಲೆಯಾಗಿ ಆ ಮೂಲಕವೇ ಭಕ್ತೋದ್ಧಾರವನ್ನು ಮಾಡುವುದಕ್ಕಿದ್ದೇನೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹೆಸರು ಶಾಶ್ವತವಾಗಿ ಧರೆಯಲ್ಲಿ ನಾನು ಉಳಿಯುವಂತೆ ಮಾಡ್ತಿದ್ದು ನನ್ನ ಸಂಕಲ್ಪಪ್ಪ. ಸಂಕಲ್ಪ ಯಾವ ಜಾಗದಲ್ಲಿ ನೀನು ನೆಲೆಯಾಗುವ ತಾಯೇ? ಅದು ಸಿದ್ದೋಡಿ ಗ್ರಾಮದಲ್ಲಿ ವಿಶೇಷವಾಗಿ ನಾನು ಮುಂದಕ್ಕೆ ಕಾಣಸಿಗುವುದಕ್ಕೆ ಸಾಧ್ಯವುಂಟು. ಕಾರಣಿಕ ಪುರುಷರು ಅವರನ್ನು ಆಗಮನದಿಂದಾಗಿ ಅದರ ಪ್ರತಿಷ್ಠೆಗೊಳಿಸುವುದರೊಂದಿಗೆ ಮುಂದಕ್ಕೆ ಭಕ್ತೋದ್ಧಾರವನ್ನು ಕಾರ್ಯಸಂಕಲ್ಪವನ್ನು ನಾನು ಮಾಡುತ್ತೇನೆ. ಅದೆಲ್ಲವೂ ನನ್ನೊಟ್ಟಿಗೆ ಗಣವೃಂದವನ್ನು ಸೇರಿಸಿಕೊಂಡು ಮುಂದೊಂದು ಸರಿ ನಿಗೋ ಗೋಚರವಾಗ್ತದೆ. ಅಷ್ಟ ತನಕ ನಿನ್ನ ಕರ್ತವ್ಯ ಮುಂದುವರಿಯ ಮುಂದುವರಿ. ಜಯ 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 ಜಯ.